ಮನೆಯ ಮೇಲಿನ ಟೆರೆಸ್ನಲ್ಲಿ ಮಳೆ ನೀರು ಬ್ಲಾಕ್ ಆಗಿದ್ದನ್ನು ತೆಗೆಯಲು ಹೋಗಿ ಜಾರಿ ಕೆಳಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ ವ್ಯಕ್ತಿಯೋರ್ವರು ಮೃತಪಟ್ಟಂತಹ ಘಟನೆ ಮಂಗಳೂರು ಹೊರವಲಯದ ಕುಣಾಜೆ ಠಾಣಾ ವ್ಯಾಪ್ತಿಯ ದಾಸರಮೂಲೆ ಎಂಬಲ್ಲಿ ನಡೆದಿದೆ. ಮೃತ ವ್ಯಕ್ತಿಯನ್ನು 47 ವರ್ಷ ಪ್ರಾಯದ ರವಿಶಂಕರ್ ಎಂದು ಗುರುತಿಸಲಾಗಿದೆ. ಜೂನ್ 29ರಂದು ಸುರಿತಾ ಇದ್ದ ಧಾರಾಕಾರ ಮಳೆಯ ಕಾರಣ ಮನೆಯ ಟೆರೆಸ್ ಮೇಲೆ ಕಸ ತುಂಬಿ ನೀರು ಬ್ಲಾಕ್ ಆಗಿತ್ತು. ಇದನ್ನು ತೆಗೆಯಲು ಹೋದಂತಹ ರವಿಶಂಕರ್ ಅವರು ಅಲ್ಲಿಂದ ಜಾರಿ ಕೆಳಗಡೆಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದರು. ಬಳಿಕ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗಿದೆ. ನಿನ್ನೆ ಮೃತಪಟ್ಟಿದ್ದಾರೆ. ಮೃತರು ಪತ್ನಿ, ಒಂದು ಗಂಡು ಹಾಗೂ ಒಂದು ಹೆಣ್ಣು ಮಗಳನ್ನು ಅಗಲಿದ್ದಾರೆ.